ನಾವು ನಮ್ಮ ಕುಡ್ಲ ಚಾನೆಲ್ನಲ್ಲಿ ತುಂಬ ವರ್ಷದಿಂದ ಒಂದು ಯಕ್ಷತೆಲಿಕೆ ಅನ್ನೋ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ. ಅದೊಂದು ಹಾಸ್ಯಮಯವಾದ ಕಾರ್ಯಕ್ರಮ. ಅದು ಕೊನೆಗೆ ಒಂದು ಸಮಾಜಕ್ಕೆ ಸಂದೇಶ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೀಗೆ ಒಂದು 6 ತಿಂಗಳ ಮುಂಚೆ ಒಂದು ಟೆಲಿಕಾಸ್ಟ್ ಆಗಿತ್ತು. ಅದೊಂದು ಎಪಿಸೋಡಲ್ಲಿ ನಾವು ಬುರುಡೆ ಗ್ಯಾಂಗ್ ಅನ್ನುವ ಪದವನ್ನು ಬಳಕೆ ಮಾಡಿದ್ದೇವೆ ಅಂತ ಮೊನ್ನೆ 11ನೇ ತಾರೀಕಿಗೆ ಇವರು ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ವ್ಯಕ್ತಿ ನಮ್ಮ ಕಲಾವಿದ ಪ್ರಜ್ವಲ್ ಕುಮಾರ್ ಗುರುವಾನ್ಕೆರೆ ಇವರಿಗೆ ಫೋನಲ್ಲಿ ಮಾತಾಡಿದ್ದಾರೆ. ಅದನ್ನು ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ತಾಯಿಗೆ, ನಮ್ಮ ಹೆಂಡತಿಗೆ, ನಮ್ಮ ಜಾತಿಯ ಬಗ್ಗೆ ಏನೆಲ್ಲ ಬಾಯಿಗೆ ಬಂದಾಗೆ ಹೇಳಿದ್ದಾರೆ. ನೋಡಿ, ಅವರೊಬ್ಬರು ಹೆಣ್ಣಿಗೆ, ಒಂದು ಹುಡುಗಿಗೆ, ಒಂದು ಮಗುವಿಗೆ ಒಂದು ನ್ಯಾಯ ಒದಗಿಸುವಂಥ ಪ್ರಯತ್ನದಲ್ಲಿ ಇರುವವರು. ಅವರು ಕೇವಲ ಅವರದ ಒಂದೇ ವಿಚಾರವನ್ನು ಇಟ್ಕೊಂಡು ಬಾಕಿ ಸಮಾಜದಲ್ಲಿರುವ ನಮ್ಮ ತಾಯಿ, ನಮ್ಮ ಹೆಂಡತಿಯರ ಬಗ್ಗೆ ಅವ್ಯಾಚವಾಗಿ ಶಬ್ದವನ್ನು ಬಳಕೆ ಮಾಡಿದ್ದು ಇದು ತಪ್ಪು. ಅದಕ್ಕಾಗಿ ನಾವು ಅವರ ಮೇಲೆ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಾನೂನಿನ ಪ್ರಕಾರ ನಾವು ಹೋಗ್ತೇವೆ ಏನು ಅಂತ. ಇಲ್ಲ ಇದು ಅದು ಈಗ ಯಾಕೆ ಅವರು ಹೇಳಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅಂದರೆ ಅದು ಯೂಟ್ಯೂಬಲ್ಲಿ ಇರ್ತದಲ್ಲ, ನೋಡಿ ಇವರು ಫೋನ್ ಮಾಡಿದಂತ ಕಾಣ್ತದೆ ಅದು. ಹೌದು. ಇಲ್ಲ, ನಮಗೆ ಪ್ರತಿಕ್ರಿಯೆ ಅಂದರೆ ನೋಡಿ, ಅದರಲ್ಲಿ ಅಂಥದ್ದು ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ತಿಮರೋಡಿಯವರು ಇವರಿಗೆ ಫೋನ್ ಮಾಡಿ ಅವ್ಯಾಚ್ಯವಾಗಿ ಬೈಯುವಷ್ಟು ಆ ಎಪಿಸೋಡಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಿಲ್ಲ, ಯಾವುದೇ ನಾವು ಅಲ್ಲಿ ಹೆಸರೆತ್ತಿಲ್ಲ, ಅವ್ರದ್ದೇ ಹೆಸರೆತ್ತಿಲ್ಲ, ಮತ್ತು ಹುಡುಗಿದ್ದು ಮಗುವಿಂದ ಹೆಸರೆತ್ತಿಲ್ಲ, ಏನು ನಾವು ಹೆಸರೆತ್ತಿಲ್ಲ. ನಾವು ನಮ್ಮ ಅಷ್ಟಾಗಿ ನಾವು ಹಾಸ್ಯ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಅಷ್ಟೇ. ಇಲ್ಲ ಸರ್, ನೀವು ನೋಡ್ಬೋದು ಅದನ್ನು. ಯಾವುದೇ ಕತೆ ಇವರಿಗೆ ಟಚ್ ಆಗುವಂಥ ಯಾವುದೇ ಕತೆ ಇಲ್ಲ. ಇವರು ಯಾಕೆ ಅದು ನನಗೆ ಟಚ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ಹೌದು, ಅದು ಆ ಆಡಿಯೋದಲ್ಲಿ ಉಂಟು. ಅವರು ಪ್ರಜ್ವಲ್ರವರಿಗೆ ಬೈದಂಥ ಆಡಿಯೋದಲ್ಲಿದೆ. ಇವರು ನನಗೆ ಇದು ಮಾಡಿದ ಟಾಂಟ್ ಕೊಟ್ಟು ಇವರು ಎಪಿಸೋಡ್ ಮಾಡಿದಂತ ಹೇಳಿದ್ದಾರೆ ಸರ್. ಬಾಯಿಗೆ ಬಂದಾಗೆ ಬೈದಿದ್ದಾರೆ ಸರ್. ಬಾಯಿಗೆ ಬಂದಾಗೆ ಏನೆಲ್ಲ ಬೈದಿದ್ದಾರೆ. ಒಬ್ಬ ಸಭ್ಯ ಮನುಷ್ಯರ ಬಾಯಲ್ಲಿ ಅಂಥ ಮಾತು ಬರಬಾರ್ದು ಅಂತ ನಾವು ಕಲಾವಿದರಾಗಿ ಕೂಡ ನಾವು ಇದನ್ನು ಖಂಡಿಸ್ತೇವೆ ನಾವು. ಯಾಕಂದರೆ ಇವತ್ತು ನಾವು ಅದನ್ನು ಅದರ ವಿರುದ್ಧ ಹೋರಾಟ ಮಾಡದೇ ಇದ್ದರೆ ಮುಂದೆ ಕಲಾವಿದರಿಗೆ ಇದೇ ರೀತಿಯ ಸಮಸ್ಯೆ ಬರ್ಬೋದು. ಹಾಂ, ಅವರು ಅದನ್ನು ಹಾಗೆ ಭಾವಿಸಿರ್ಬೋದು ಅವರು ಅಷ್ಟೇ. ಯಾಕಂದರೆ ಅದು ನಾವು ಕಲಾವಿದರು ಕೂಡ ನಾವು ಹೆಸರಿಟ್ಟದಲ್ಲ. ಆ ಬುರುಡೆ ಗ್ಯಾಂಗ್ ಅಂತ ಹೆಸರಿಟ್ಟದೇ ಅವರ ಎಡಿಟರ್, ನಮ್ಮ ಚಾನೆಲ್ನ ಎಡಿಟರ್. ಯಾಕಂದರೆ ಅದು ಟೆಲಿಕಾಸ್ಟ್ ಆಗುವಂಥ ಸಂದರ್ಭದಲ್ಲಿ ಇವರೆಲ್ಲ ಕುವೈಟ್ ಪ್ರೋಗ್ರಾಮಲ್ಲಿದ್ದರು. ಹೌದು. ಅಲ್ಲ, ಹೆಸರು ಟೈಟ್ಲ್ ನಾವು ಕಾನ್ಸೆಪ್ಟ್ ಎಲ್ಲ ಮಾಡಿದ್ದು ನಾವೇ. ಇವರು ದಿನೇಶ್ ಕೊಡಪದವ್ ಮತ್ತು ಭಾಗವತರು ಮಾಡಿದ್ದು. ಅದು ಟೈಟ್ಲ್ ಇಟ್ಟದ್ದು ಅವರು, ನಮ್ಮ ಎಡಿಟರ್ ಅವರು ಇಟ್ಟದ್ದು. ಅವರಿಗೆ ಗೊತ್ತಿಲ್ಲ ಈಗೆಲ್ಲ ಕನೆಕ್ಟ್ ಆಗ್ತದೆ ಅನ್ನೋದು ಅವರಿಗೆ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವರು ತಿಳ್ಕೊಂಡು ಇದು ನನ್ನನ್ನು ಇದು ಮಾಡಿದ್ದು, ಟಾರ್ಗೆಟ್ ಮಾಡಿದ್ದು ಅಂತ ಅವರು ತಿಳ್ಕೊಂಡಿದ್ದಾರೆ ಅಷ್ಟೇ. ಇಲ್ಲ ಸರ್, ಇಲ್ಲ. ಅದರಲ್ಲಿ ಒಂದು ನಾಯಿ ಸಾಯ್ತದೆ, ಕೊನೆ ಕ್ಲೈಮ್ಯಾಕ್ಸಲ್ಲಿ ಒಂದು ನಾಯಿ ಸಾಯ್ತದೆ. ಅದನ್ನು ಇವರು ಹೇಳ್ತಾರೆ, ಇದು ಅವರು ನಿನ್ನ ಹೆಂಡತಿಯನ್ನು ಕೊಂದಿದ್ದಾರೆ, ಇಲ್ಲಿ ಮನೆ ಹಿಂದುಗಡೆ ಅದನ್ನು ಸಮಾಧಿ ಮಾಡಿದ್ದಾರಂತೆ. ಹಾಗೆ ಅವರು ಅದನ್ನು ತೆಗಿತಾರೆ ಅಲ್ಲಿಂದ. ನೋಡುವಾಗ ಅದು ನಾಯಿ ಸತ್ತಿರೋದು ಅಷ್ಟೇ. ಅದು ಕಾಮಿಡಿ, ಅದು ಇಷ್ಟೇ. ಜನರು ಅದನ್ನು ಕಾಮಿಡಿಯಾಗಿ ತಗೊಂಡಿದ್ದರೆ ವಿಚಾರ ಇರಲಿಲ್ಲ. ಇದನ್ನು ಯಾಕೆ ಈ ರೀತಿ ಗಂಭೀರವಾಗಿ ತೆಕ್ಕೊಂಡು ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ನಮಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋ ಯಾರು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಯಾಕಂದರೆ ಅವರು ಮುಂಚೆ ಎಲ್ಲಾದರೂ ನಮ್ಮ ಬಗ್ಗೆ ನಮ್ಮನ್ನು ನೋಡಿದ್ರ ಅಲ್ಲ, ನಮ್ಮ ಬಗ್ಗೆ ತಿಳಿದಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇದು ಅವರು ಬೇಕಂತಲೇ ಅವರು ಎಳ್ದಾಕಿಕೊಂಡದ್ದು ಅಷ್ಟೇ. ಯಾವ ಸರ್? ಹಾಂ, ಇಲ್ಲ ಸರ್, ಅದು ಟೆಲಿಕಾಸ್ಟ್ ಆಗಿತ್ತು. ಯಾಕಂದರೆ ಇವರು ಕುವೈಟ್ನಲ್ಲಿ ಇರುವ ಸಂದರ್ಭದಲ್ಲಿ ಅದು ಟೆಲಿಕಾಸ್ಟ್ ಆಗಿತ್ತು. ಇಲ್ಲ ಸರ್, ಯೂಟ್ಯೂಬಲ್ಲಿ ಬಿಟ್ಟು ಆಗಿದಲ್ಲ ಒಮ್ಮೆ, ಮತ್ತೆ ಅದನ್ನು ಟೈಟ್ಲ್ ಇದು ಮಾಡಲಿಕ್ಕೆ ಆಗಲ್ಲ. ನೋಡಿ ಸರ್, ನಾವೀಗ ಬುರುಡೆ ಗ್ಯಾಂಗಿನ ವಿಷಯ ನೀವು ಹೇಳಿದ್ದು ಅರ್ಥ ಆಯ್ತು ನನಗೆ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರಿ ಅಂತೇಳಿ. ಉದ್ದೇಶಪೂರ್ವಕವಾಗಿ ನಾವು ಮಾಡೋದಿಲ್ಲ. ಯಕ್ಷಗಾನದ ನನ್ನ ಚರಿತ್ರೆಯಲ್ಲಿ ಇಷ್ಟು ಸಮಯ ನೋಡಿದರೆ ಒಂದು ಈ ಪ್ರಕರಣ ಆಗಿ, ಬುರುಡೆದ್ದು ಪ್ರಕರಣ ಆಗಿ ಎಷ್ಟು ಸಮಯ ಆಯಿತು, ಬುರುಡೆದ್ದಾಗಿ ಎಷ್ಟು ಸಮಯ ಆಯಿತಾ. ಮತ್ತು ಯಾವುದಕ್ಕೆ ಇವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ, ನಮಗೀಗ ಬೈದ ವ್ಯಕ್ತಿ ಇದ್ದಾನೆ, ಯಾವುದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅದರ ಬಗ್ಗೆಯೂ ನಿಮಗೆ ಗೊತ್ತುಂಟು. ಹಾಗಂತ ಇಷ್ಟರವರೆಗೆ ನನ್ನ ಯಕ್ಷಗಾನ ಹಿಸ್ಟ್ರಿಯಲ್ಲಿ ಎಲ್ಲಿಯೂ ನಾವು ಅದನ್ನು ಪ್ರಸ್ತಾಪ ಮಾಡಲಿಲ್ಲ, ನಾವು ಮಾಡುವುದಿಲ್ಲ. ಯಾಕಂತ ಹೇಳಿದರೆ ನಮಗೆ ಸಂಬಂಧಪಟ್ಟ ವಿಷಯ ಅಲ್ಲ ಒಂದು. ಮತ್ತೊಂದು ಯಾವುದಂತ ಹೇಳಿದರೆ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಮ್ಮ ಮನಸ್ಸಿನಲ್ಲೂ ಉಂಟು. ಹಾಗಿರುವಾಗ ನಾವು ಮಾಡಿದ
ಯಾವುದೊಂದು ಬೈ ಮಿಸ್ಟಿಕಲ್ಲಿ ಆದದ್ದು ಹೆಸರಿನ ವಿಷಯ. ಒಟ್ಟು ಕಾರ್ಯಕ್ರಮ ಇಲ್ಲ, ಒಟ್ಟು ಕಾರ್ಯಕ್ರಮ ಯಕ್ಷತೆಲಿಕೆ ಅಂತೇಳಿ ಹೇಳುವಂಥ ಒಂದು ಪ್ರವಾಸದ 1 ಗಂಟೆದು. ಅದರಲ್ಲಿ ನಾವು ಇದು ಒಂದಲ್ಲ, ಇದು ಮೆಸೇಜ್, ಅದರ ಕೊನೆಯ ಮೆಸೇಜ್ ನೋಡಿ ಸರ್ ನೀವು. ಆ ಬುರುಡೆ ಗ್ಯಾಂಗ್ ಅಂತ ಹೇಳುವ ಒಂದು ಎಪಿಸೋಡ್ ನೋಡಿ ಸರ್, ಅದರಲ್ಲಿ ಯಾವುದೂ ಇದಕ್ಕೆ ಹತ್ತಿರವಾದ ವಿಷಯವೇ ಇಲ್ಲ, ಹತ್ತಿರವಾದ ವಿಷಯವೇ ಇಲ್ಲ. ಹಾಗಿರುವಾಗ ಯಾಕೆ ಬೈದಿದ್ದಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡುವಂಥ ಅಗತ್ಯವೂ ಇಲ್ಲ, ನಮಗೆ ಅನಿವಾರ್ಯವೂ ಇಲ್ಲ ಸರ್. ಇಲ್ಲ ಇಲ್ಲ ಇಲ್ಲ, ಟಾಂಗ್ ಕೊಡಲಿಕ್ಕೆ ನಮಗೆ ಅದು ಅಗತ್ಯವಿಲ್ಲ. ಮತ್ತು ಅವರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಮತ್ತು ನಾವು ಯಾಕೆ ಅವರಿಗೆ ಟಾಂಗ್ ಕೊಡಲಿಕ್ಕೆ ಹೊರಟಿದ್ದೇವೆ? ಬುರುಡೆ ಗ್ಯಾಂಗ್ ಅಂತ ಹೇಳಿದರೆ ನಾವು ಹೆಸರಿಟ್ಟದಷ್ಟೇ. ಅವರ ಬುರುಡೆ ಗ್ಯಾಂಗ್ ಉಂಟು ಅಂತೇಳಿ ನಮಗೆ ಇವರು ಬೈದ ಮೇಲೆ ಗೊತ್ತಾದದ್ದು. ಅವರ ಬುರುಡೆ ವ್ಯವಹಾರ ಇರ್ಬೋದು ಅಂತೇಳಿ. ಇಲ್ಲಪ್ಪ ಇಲ್ಲ. ಹಾಗಂತ ನಾಳೆ ಎಲ್ಲಿಯಾದರೂ ಯಾವುದು ಸರ್? ನಮ್ಮ ಬುರುಡೆ ಅಂತ ಹೇಳಿದರೆ ಸುಳ್ಳು ಅಂತೇಳಿ, ಸುಳ್ಳು. ಬುರುಡೆ ಗ್ಯಾಂಗ್ ಅಂತ ಹೇಳಿದರೆ ಸುಳ್ಳು ಹೇಳುವಂಥ ಒಂದು ಒಬ್ಬನ ಗ್ಯಾಂಗ್ ಅಂತೇಳಿ ಅದರ ಅರ್ಥ, ನಾವು ಮಾಡಿದ ಪ್ರಸನ್ನದು. ಮತ್ತು ಇದು ಯಾವ ಬುರುಡೆ ಅಂತೇಳಿ ಗೊತ್ತಿಲ್ಲ ಸರ್. ಇಲ್ಲಪ್ಪ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಮತ್ತು ಅವರಿಗೆ ಹೇಳಿ ನನಗೇನಾಗಬೇಕು ಹೇಳಿ ಸರ್. ಯಾರು? ಇಲ್ಲ ಇಲ್ಲ ಇಲ್ಲ. ಈಗ ಬೈದಂಥ ಮಹೇಶ್ ಅಲ್ಲ, ಮಹೇಶ್ ಅಂತ ಹೇಳುವ ವ್ಯಕ್ತಿ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಮುಖತಃ ಇಷ್ಟರವರೆಗೆ ನಾವು ಭೇಟಿ ಆಗಲಿಲ್ಲ. ನನಗೆ ಅವರನ್ನು ಭೇಟಿಯಾಗುವಂಥ ಅಗತ್ಯವೂ ಇರಲಿಲ್ಲ. ಅವು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಯಾಕೆ ಬೈದಿದ್ದಾರೆ ಅಂತೇಳಿ ಆಮೇಲೆ ಪ್ರಜ್ವಲ್ ಹೇಳಿದ ಮೇಲೆ ಗೊತ್ತಾದಷ್ಟೇ ಈ ವಿಷಯದಲ್ಲಿ ಬೈದದ್ದು ಅಂತೇಳಿ. ನಮಗೆ ಬೈತಿದ್ರೆ ತೊಂದರೆ ಇಲ್ಲ, ನಾವು ಅದನ್ನು ಇಷ್ಟು ದೊಡ್ಡ ವಿಷಯವೂ ಮಾಡೋದಿಲ್ಲ, ನಾವು ಅವರಿಗೆ ಕೇಳಲಿಕ್ಕೂ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಕೆಲವು ಮಂದಿ ಬೈತಾ ಇರ್ತಾರೆ, ಅದು ದೊಡ್ಡ ವಿಷಯ ಅಲ್ಲ. ಮನುಷ್ಯನಿಗೆ ಸಂತೋಷ ಕೊಡೋದು ಯಾವುದು ಗೊತ್ತಿಲ್ಲ ಈ ಸಮಾಜದಲ್ಲಿ. ಒಂದು ನಾವು ಬೈಯುವಾಗ ಎದುರು ಬೈಯದೇ ಇದ್ದರೆ ಅದರಲ್ಲಿ ಸಂತೋಷ. ಹಣೆಯಾಗಿ ನೆರಿಯೇ. ನಾನು ಅದಕ್ಕೆ ಯಾರು ಬೈದರೂ ನಾನು ಬೈಲಿಕ್ಕೆ ಹೋಗೋದಿಲ್ಲ. ಇದು ನಮ್ಮ ಮನೆಯವರಿಗೆ, ನನ್ನ ಹೆಂಗಸರಿಗೆ ಬೈದದ್ದಕ್ಕೆ ನಾವು ಹೊರಟದ್ದು. ನಾವು ಹೋಗಿ ಕಾನೂನು ಮುಖಾಂತರ ನೋಡುವಂತೇಳಿ FIR ಮಾಡಿಸಿದ್ದೇವೆ. ಕಾನೂನಲ್ಲಿ ನಮಗೆ ಜಯ ಸಿಗ್ತದೆ ಅಂತೇಳಿ ಒಂದು ನಂಬಿಕೆ ಉಂಟು ಸರ್. ಪೊಲೀಸರು ಹೇಳಿದ್ದಾರೆ, FIR ಮಾಡಿದ್ದಾರೆ, ಆಮೇಲೆ ಕರಿತೇವೆ ಹೇಳಿದ್ದಾರೆ. ಮತ್ತೆ ನಮ್ಮ ಮೊಬೈಲೆಲ್ಲ ತೊಗೊಂಡಿದ್ದಾರೆ, ಮಹಾಜರೆಲ್ಲ ಮಾಡಿದ್ದಾರೆ. ಯಾರು? ಇಲ್ಲಪ್ಪ, ನನ್ನ ತಾಯಿಗೆ ಬೈದದ್ದಕ್ಕೆ ನನಗೆ ಹೇಳುವುದು ಯಾಕೆ ಸರ್? ನಾನು ಆ ತಾಯಿ ಹೊಟ್ಟೆಯಲ್ಲಿ ಬರಲಿಲ್ವಾ? ಮತ್ತು ನನ್ನ ತಾಯಿಗೆ ಬೈದದ್ದಕ್ಕೆ ಕಂಪ್ಲೇಂಟ್ ಮಾಡಲಿಕ್ಕೆ ಯಾರು ಹೇಳಬೇಕು ಅಂತ ಇಲ್ಲ. ನನ್ನ ತಾಯಿ ಮತ್ತು ನನ್ನ ಉದ್ಯೋಗ ಎರಡೂ ಒಂದೇ.